ಬೆಳ್ತಂಗಡಿಯಲ್ಲಿ ನಾಡಿನ ಸರ್ವಧರ್ಮೀಯರ ಸಮನ್ವಯ ಕೇಂದ್ರವಾಗಿರುವ ಇತಿಹಾಸ ಪ್ರಸಿದ್ಧ ಕಾಜೂರು ಮಕಾಂ ಶರೀಫ್ನಲ್ಲಿ ಈ ವರ್ಷದ ಉರೂಸ್ ಮಹಾಸಂಭ್ರಮವು ಫೆಬ್ರವರಿ 18ರಿಂದ ಆರಂಭಗೊಂಡು ಫೆಬ್ರವರಿ 27ರವರೆಗೆ ಕಾಜೂರು ಕಿಲ್ಲೂರು ಜಮಾತ್ ಜೊತೆ ಸೇರಿ ವೈಶಿಷ್ಟ್ಯಪೂರ್ಣವಾಗಿ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಉರೂಸ್ ಸಮಿತಿ ಅಧ್ಯಕ್ಷ ಕೆಯು ಇಬ್ರಾಹಿಂ ಕಾಜೂರ್ ತಿಳಿಸಿದ್ದಾರೆ। ಬೆಳ್ತಂಗಡಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉರೂಸ್ ಪ್ರಯುಕ್ತ 10 ದಿವಸಗಳಲ್ಲಿ ಪ್ರಖ್ಯಾತ ವಿದ್ವಾಂಸರಿಂದ ಧಾರ್ಮಿಕ ಪ್ರವಚನಗಳು, ಸಾಮೂಹಿಕ ಸರಳ ವಿವಾಹ ಸಮಾರಂಭ, ಸಾರ್ವಜನಿಕ ಬೃಹತ್ ಆರೋಗ್ಯ ಮೇಳ, ಜನಪ್ರತಿನಿಧಿ ಸಂಗಮ, ಬೃಹತ್ ದಿಕ್ರ್ ಮತ್ತು ಬುರ್ದಾ ಮಜ್ಲಿಸ್, ಧಾರ್ಮಿಕ ವಿದ್ಯಾಭ್ಯಾಸ ಕಲಿತು ಭವಿಷ್ಯದ ಧರ್ಮಗುರುಗಳಾಗಿರುವ ಮುತಾ ಅಲಿಮರ್ ಸಂಗಮ, ಸರ್ವಧರ್ಮೀಯರ ಸಂಗಮ ಹಾಗೂ ಮಹಾ ಅನ್ನದಾನ ಇತ್ಯಾದಿಗಳಿಗಾಗಿ ಅಭೂತಪೂರ್ವ ತಯಾರಿ ನಡೆದಿದೆ ಎಂದು ಹೇಳಿದರು। ಹಯಾತುಲ್ ಔಲಿಯಾ ದರ್ಗಾ ಶರೀಫ್ ಕಾಜೂರು ಇದರ ಉರೂಸ್ ಸಂಭ್ರಮ ಇದೇ ಬರುವ ತಾರೀಕು 18ರಿಂದ 27ರ ತನಕ ಕಾಜೂರು ಮತ್ತು ಕಿಲ್ಲೂರು ಎರಡು ಜಮಾತಿನವರು ಸೇರಿ ಭಾರಿ ಗತ ವೈಭವದಿಂದ ನಡೆಸಲು ತೀರ್ಮಾನಿಸಿದ್ದೇವೆ। ಇದರ ಅಧ್ಯಕ್ಷತೆಯನ್ನು ಬಹುಮಾನ್ಯರಾದ ಶೇಖುನ ಸೈಯದ್ ಆಟುಕೋಯ ತಂಗಲ್ ಕುಂಬೋಲ್ರವರ ಅಧ್ಯಕ್ಷತೆಯಲ್ಲಿ ಬಹುಮಾನ್ಯರಾದ ಸೈಯದ್ ಕಾಜೂರು ಜಮರುಲ್ಲೀಲಿ ತಂಗಲ್ರವರು ಉದ್ಘಾಟನೆ ಮಾಡಲಿದ್ದಾರೆ। ತಾರೀಕು 18ರಂದು 4 ಗಂಟೆಗೆ ಈ ಉರೂಸ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಹುಮಾನ್ಯರಾದ ಹಾಜಿಯು ನೇತಾರ್ ಸೈಯದ್ ಫಜಲ್ ಕೋಯಮ್ಮ ತಂಗಲ್ ಕೂರ ಇವರು ಉದ್ಘಾಟನೆ ಮಾಡಲಿದ್ದಾರೆ। ಅಲ್ಲದೆ 19 ತಾರೀಕರಂದು ನಡೆಯುವ ಸರಳ ಸಾಮೂಹಿಕ ಯುವ ಕಾರ್ಯಕ್ರಮ ನಡೆಯಲಿದೆ। ಆ ಕಾರ್ಯಕ್ರಮಕ್ಕೆ ಬಹುಮಾನ್ಯರಾದ ಸುಲ್ತಾನ್ ಉಲೆಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಉಸ್ತಾದ್ ಭಾಗವಹಿಸಲಿದ್ದಾರೆ। ಅದಲ್ಲದೆ ತಾರೀಕು 24ರಂದು ಬಹುಮಾನ್ಯರಾದ ಸೈಯದ್ ಬಾಯಾರ್ ತಂಗಲ್ರವರ ನೇತೃತ್ವದಲ್ಲಿ ದಿಕ್ರ್ ಕಾರ್ಯಕ್ರಮ ನಡೆಯಲಿದೆ। ಅಲ್ಲದೆ ತಾರೀಕು 26ರಂದು ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಮೆಡಿಕಲ್ ಕ್ಯಾಂಪು ವೈದ್ಯಕೀಯ ಶಿಬಿರ ನಡೆಯಲಿದೆ। ಇದರ ಉದ್ಘಾಟನೆಯನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಮಾನ್ಯ ಹರೀಶ್ ಪಂಜರವರು ನೆರವೇರಿಸಲಿದ್ದಾರೆ। ಸುದ್ದಿಗೋಷ್ಠಿಯಲ್ಲಿ ಉರೂಸ್ ಸಮಿತಿಯ ಜೆಎಚ್ ಅಬೂಬಕರ್ ಸಿದ್ದಿಕ್ ಕಾಜೂರು, ಉರೂಸ್ ಸಮಿತಿಯ ಕೋಶಾಧಿಕಾರಿ ಕೆಎಂ ಮೊಹಮ್ಮದ್ ಕಮಲ್ ಕಾಜೂರು, ಉರೂಸ್ ಸಮಿತಿಯ ಉಪಾಧ್ಯಕ್ಷ ಹಾಜಿ ಬಿಎಚ್ ಅಬೂಬಕರ್ ಕಿಲ್ಲೂರು, ಜೊತೆ ಕಾರ್ಯದರ್ಶಿ ಅಶ್ರಫ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು।